ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಕೊರೋನಾ ಸೋಂಕಿತರ ಮೇಲೆ ನಿಗಾ ಇರಿಸುವಿಕೆ ಹಾಗೂ ಚಿಕಿತ್ಸೆ ನೀಡುವ ವ್ಯವಸ್ಥೆ ಕುರಿತಂತೆ ಕೋವಿಡ್ ಸೆಂಟರ್ ಸ್ಥಾಪಿಸಲು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈಯವರು ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು. ಸುರತ್ಕಲ್ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಟ್ಟ ಹಾಸ್ಟೆಲ್, ಎನ್ಐಟಿಕೆ ಹಾಸ್ಟೆಲ್ ಹಾಗೂ ಮಲ್ಯ ಭವನ, ಹೊಸಬೆಟ್ಟುವಿನಲ್ಲಿರುವ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಭವನವನ್ನ ಪರಿಶೀಲಿಸಲಾಯಿತು. ಎನ್ಐಟಿಕೆಯಲ್ಲಿ ಹಾಸ್ಟೆಲ್ನ 3 ಕಟ್ಟಡಗಳನ್ನು ಪರಿಶೀಲಿಸಲಾಗಿದ್ದು 200 ಬೆಡ್ಗಳ ಸಾಮರ್ಥ್ಯವುಳ್ಳ ಕೇಂದ್ರಗಳನ್ನು ಸಿದ್ಧಗೊಳಿಸಲಾಗಿದೆ. ಅವಶ್ಯಕತೆ ಬಿದ್ದರೆ ಮತ್ತೆ 300 ಬೆಡ್ಗಳ ಐಸೋಲೇಷನ್ ಕೇಂದ್ರ ಇಲ್ಲಿ ನಿರ್ಮಾಣ ಮಾಡಲು ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಒಟ್ಟು 1000ಕ್ಕೂ ಮಿಕ್ಕಿ ಜನರ ನಿಗಾ ಕೇಂದ್ರಕ್ಕೆ ಇಲ್ಲಿ ಅವಕಾಶವಿದೆ. ಹೊಸಬೆಟ್ಟುವಿನಲ್ಲಿರುವ ಪ್ರಕೃತಿ ವಿಕೋಪ ನಿರ್ವಹಣಾ ಭವನವನ್ನು ಕೂಡ ಪರಿಶೀಲಿಸಲಾಗಿದ್ದು ಸ್ಥಳೀಯರಿಗೆ ಅಗತ್ಯವಿದ್ದರೆ ಬಳಕೆಗೆ ಸಿಗಲು ಸೂಕ್ತ ವ್ಯವಸ್ಥೆ ಕೈಗೊಳ್ಳಲು ನಿರ್ಧರಿಸಲಾಯಿತು. ಪರಿಶೀಲನೆಯ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು, ಕೋವಿಡ್ ಪಾಸಿಟಿವ್ ಬಂದರೂ ಮನೆಯಲ್ಲಿ ಕೆಲವರು ಕುಳಿತುಕೊಳ್ಳದೆ ಮತ್ತಷ್ಟು ಕೊರೋನಾ ಹರಡಲು ಕಾರಣವಾಗುತ್ತಿರುವ ವರದಿಗಳು ಬರುತ್ತಿವೆ. ಇದನ್ನ ತಡೆಯಲು ಹಾಗೂ ಪಾಸಿಟಿವ್ ಆದವರ ಸಂಪರ್ಕಕ್ಕೆ ಬಂದವರನ್ನ ಪ್ರತ್ಯೇಕವಾಗಿರಿಸಲು ಐಸೋಲೇಷನ್ ಸೆಂಟರ್ ಅಗತ್ಯವಾಗಿದೆ ಎಂದು ಹೇಳಿದರು. ಈಗ ನಮ್ಮ ಹತ್ರ ಮಂಗಳೂರಲ್ಲಿ ಆಕ್ಟಿವ್ ಕೇಸಸ್ ಈಗ ತುಂಬ ಜಾಸ್ತಿ ಆಗಿದೆ ಅಂತ ಅಂದರೆ ಕೆಲವು ಸಾವಿರದಲ್ಲಿ ಆಕ್ಟಿವ್ ಕೇಸಸ್ ಅಂತ ಹೇಳಿದ್ರೆ ಇದರಲ್ಲಿರುವುದಿಲ್ಲ, ಹಾಸ್ಪಿಟ್ಲಲ್ಲಿ ಇಲ್ಲ, ಮನೆಯಲ್ಲೇ ಹೋಮ್ ಐಸೋಲೇಷನ್ ಹಾಕಿರ್ತಾರೆ. ಯಾಕಂತಂದರೆ ಬಹಳ ಕಮ್ಮಿ ಸಿಮ್ಟಮ್ಸ್ ಇರ್ತದೆ, ಆಲ್ಮೋಸ್ಟ್ ಸಿಮ್ಟಮ್ಸ್ ಇರೋದಿಲ್ಲ. ಆದರೂ ಅವರು ಪ್ರೈಮರಿ ಕಾಂಟ್ಯಾಕ್ಟ್ ಆಗಿರ್ತಾರೆ ಅಥವಾ ಅವರಿಗೆ ಕೊರೋನಾ ಬಂದಿರ್ತದೆ, ಪಾಸಿಟಿವ್ ರಿಪೋರ್ಟ್ ಬಂದಿರ್ತದೆ. ಇಂಥವರು ಅವರ ಮನೆಯಲ್ಲೇ ಇರ್ತಾರೆ. ಈಗ ಮನೆಯಲ್ಲಿ ಹೋಮ್ ಐಸೋಲೇಷನ್ ಇರುವವರು 2-3 ವಿಷಯಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಒಂದು, ಹೋಮ್ ಐಸೋಲೇಷನಲ್ಲಿ ಯಾರು ಇರಬೇಕು ಅವರು ಹೋಮ್ ಐಸೋಲೇಷನಲ್ಲಿ ಇರದೆ ಬೇರೆ ಕಡೆ ಸ್ವಲ್ಪ ಆಚೆ ಮೂವ್ಮೆಂಟ್ ಆಗೋದನ್ನು ನಾವು ನೋಡ್ತಾ ಇದ್ದೇವೆ, ನೋಡಲಿಕ್ಕೆ ಕಂಡು ಬರ್ತಾ ಇದೆ. ಕೆಲವು ಕಡೆ ಹೋಮ್ ಐಸೋಲೇಷನಿಗೆ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ. ಹೋಮ್ ಐಸೋಲೇಷನ್ಗೆ ಸರಿಯಾದ ಬೇರೆ ಸಪ್ರೇಟ್ ರೂಮ್ ಬೇಕು, ಟಾಯ್ಲೆಟ್ಸ್ ಬೇಕು, ಆ ರೀತಿಯ ವ್ಯವಸ್ಥೆ ಇರುವುದಿಲ್ಲ. ಅದಕ್ಕಾಗಿ ಕೋವಿಡ್-19ನ ಸ್ಪ್ರೆಡ್ಡಿಂಗನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಹೋಮ್ ಐಸೋಲೇಷನಿಗೆ ಯಾರಿಗೆ ವ್ಯವಸ್ಥೆ ಇಲ್ಲ, ಹೋಮ್ ಐಸೋಲೇಷನ್ ಕಷ್ಟ ಆಗ್ತಾ ಉಂಟು, ಅವರಿಗೆ ಸರ್ಕಾರದ ವತಿಯಿಂದ ನಾವು ಹೋಮ್ ಐಸೋಲೇಷನ್ ಕೋವಿಡ್ ಕೇರ್ ಸೆಂಟರ್ಸ್ ರೀತಿಯಲ್ಲಿ ಅಥವಾ ಐಸೋಲೇಷನ್ ಸೆಂಟರ್ಸ್ ರೀತಿಯಲ್ಲಿ ಮಾಡೋ ಒಂದು ಉದ್ದೇಶವನ್ನು ಹಿಡ್ಕೊಂಡು ಈಗ ಸುರತ್ಕಲ್ನಲ್ಲಿರುವ NITಕೆಯಲ್ಲಿ ಒಂದು ಹಾಸ್ಟೆಲನ್ನು 3 ವಿಂಗ್ಸ್ ಉಂಟು. ಅದರಲ್ಲಿ 1 ವಿಂಗನ್ನು ಇವಾಗಲೇ ತೊಗೊಂಡಿದ್ದೇವೆ, 3 ವಿಂಗ್ ಅಂತ ನಾವು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ವೈದ್ಯಾಧಿಕಾರಿಗಳು, ನರ್ಸ್ಗಳು ವೈದ್ಯಕೀಯ ಸೇವೆಗೆ ಲಭ್ಯರಿರುತ್ತಾರೆ. ಸುರತ್ಕಲ್ ಮಾತ್ರವಲ್ಲದೆ ಕಾವೂರು, ಮುಚ್ಚೂರು ಹಾಗೂ ಗುರುಪುರದಲ್ಲಿ 3 ಐಸೋಲೇಷನ್ ಕೇಂದ್ರ ಸ್ಥಾಪನೆಗೆ ಸ್ಥಳ ಪರಿಶೀಲನೆ ನಡೆಸಲಾಗಿದೆ. ಪ್ರತಿ ವಾರ್ಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೋಂಕಿತರ ಪತ್ತೆ ಹಚ್ಚುವಿಕೆ, ನಿಗಾ ಮತ್ತಿತರ ಕೆಲಸವನ್ನ ಮಾಡಲಿದೆ. ಜನತೆಯ ಭಯ ಬಿಟ್ಟು ಸೋಂಕಿನ ಪ್ರಸರಣವನ್ನ ತಡೆಯಲು ಸರ್ಕಾರದೊಂದಿಗೆ ಕೈ ಜೋಡಿಸಬೇಕು ಎಂದು ಹೇಳಿದರು. ಈ ಸಂದರ್ಭ ಮಂಗಳೂರು ಸಹಾಯಕ ಆಯುಕ್ತ ಮದನ್ ಮೋಹನ್, ತಹಶೀಲ್ದಾರ್ ಗುರುಪ್ರಸಾದ್, ಗ್ರಾಮ ಕರ್ಣಿಕ ಮಲ್ಯ, ನಿರ್ಮಿತಿ ಕೇಂದ್ರದ ಹಿರಿಯ ನಿರ್ದೇಶಕ ರಾಜೇಂದ್ರ ಕಲ್ಪಾವಿ, ಕಾರ್ಪೊರೇಟರ್ ವರುಣ್ ಚೌಟಾ, ಶ್ವೇತಾ, ಭರತ್ ರಾಜ್ ಕೃಷ್ಣಾಪುರ, ವಿಠಲ್ ಸಾಲ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು.